ಸರಗೂರು ತಾಲೂಕಿನ ಹಳೆ ಹೆಗ್ಗುಡಿಲು ಗ್ರಾಮದಲ್ಲಿ ಭಾನುವಾರ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಮುಖ ಬೀದಿಗಳನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ಸಿಂಗರಿಸಲಾಗಿತ್ತು. ವಾಲ್ಮೀಕಿ ಜಯಂತಿಯ ಅಂಗವಾಗಿ ವಾಲ್ಮೀಕಿರವರ ಭಾವಚಿತ್ರವನ್ನು ತೆರೆದ ವಾಹನದಲ್ಲಿ ಕೂರಿಸಿ ವಿವಿಧ ಬಗೆಯ ಹೂಗಳಿಂದ ಅಲಂಕೃತಗೊಳಿಸಿ ಮಹರ್ಷಿ ಭಾವಚಿತ್ರವನ್ನು ಸಣ್ಣದೊಂದು ಪಲ್ಲಕ್ಕಿಯಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಗ್ರಾಮದ ಕಲಾವಿದ ನೀಲಕಂಠ ತಂಡದಿಂದ ವಾದ್ಯಗೋಷ್ಠಿಗಳೊಂದಿಗೆ ವೀರಗಾಸೆ ನೃತ್ಯ ಪ್ರದರ್ಶಿಸಲಾಯಿತು. ಪಟಾಕಿ ಸಿಡಿಸಿ ಯುವಕರು ನಾದಸ್ವರಕ್ಕೆ ನೃತ್ಯ ಮಾಡಿದರು. ದಾರಿಯುದ್ದಕ್ಕೂ ವಾಲ್ಮೀಕಿ ಯುವ ಬಳಗದಿಂದ ಮಜ್ಜಿಗೆ, ಪಾನಕ ವಿತರಿಸಲಾಯಿತು ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಜನತಾದಳ ಮುಖಂಡ ಜಯಪ್ರಕಾಶ್, ಬಿಜೆಪಿ ಮುಖಂಡ ಡಾಕ್ಟರ್ ಎಚ್.ವಿ. ಕೃಷ್ಣಸ್ವಾಮಿ, ಆಪ್ತ ಸಹಾಯಕ ಶಿವಕುಮಾರ್, ಗ್ರಾಮದ ಮುಖಂಡರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಗ್ರಾಮ ಪಂಚಾಯತಿ ಸದಸ್ಯೆ ದೇವಮಣಿ ಚಂದ್ರು, ಮಾಜಿ ಸದಸ್ಯ ಮಹದೇವನಾಯಕ, ಗ್ರಾಮದ ಯಜಮಾನ ನಾಗನಾಯಕ, ಎಚ್.ಎನ್. ಚನ್ನನಾಯಕ, ಮುಖಂಡರಾದ ಕೃಷ್ಣನಾಯಕ, ಗೋವಿಂದ ನಾಯಕ, ಭೈರನಾಯಕ, ಬಿಜೆಪಿಯ ಶಿವಕುಮಾರ್, ಜಿಲ್ಲಾ ಸಂಚಾಲಕರಾದ ಅಗತ್ತೂರ್ ರಾಜೇಶ್, ಕಾರ್ಯದರ್ಶಿ ಹನುಮಂತ ನಾಯಕ, ಸದಸ್ಯರಾದ ವೀರಾಜ ನಾಯಕ ಸೇರಿದಂತೆ ವಾಲ್ಮೀಕಿ ಯುವ ಬಳಗದ ಯುವ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಚಂದ್ರಹಾದನೂರು.